ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಉಂಟು. ಅದು ಎಲ್ಲ ಕಾರ್ಪೊರೇಟ್ನವರಿಗೆ ಒಂದು 25 ಲಕ್ಷದ ಅನುದಾನ ಬಿಡುಗಡೆ ಮಾಡಿದೆವು. ಮಂಗಳೂರು ನಗರಕ್ಕೆ 24 ಗಂಟೆ ನೀರು ಬರಬೇಕಂತ ಲಂಚ ಕೇಳ್ತಾರೆ ಅಂತ ಹೇಳ್ತಾರೆ. ಮತ್ತು ಮುಂಭಾಗದಲ್ಲಿ ಒಂದು ದೂರು ಪೆಟ್ಟಿಗೆ ಅಂತ ಈ ಕಸಾಯಖಾನೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಲೇಡೀಲ್ ವೃತ್ತ ಅಂತ ಎಲ್ಲಿಯೂ ಇಲ್ಲ, ಲೇಡೀಲ್ ವೃತ್ತ ಅಂತ ಎಲ್ಲಿಯೂ ಇಲ್ಲ. ಶ್ರೀ ನಾರಾಯಣ ಗುರು ವೃತ್ತ ಅಂತ ಇಡಬೇಕಂತ ಅಂಗಡಿಯ ಟ್ರೇಡ್ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುವ ಅಂತ ವ್ಯವಸ್ಥೆ ಮಾಡಬೇಕು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ನಗರ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಒಂದು. ಜನರ ನಿರೀಕ್ಷೆ ಹೆಚ್ಚಾಗುತ್ತಾ ಹೋದಂತೆಲ್ಲ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಅತಿ ಅಗತ್ಯ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಚರ್ಚಿಸಲು ಇಂದು ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ಮೇಯರ್ ಆದ ಬಳಿಕ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ? ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಒಂದು 8 ವಾರ್ಡ್ಗಳು ಬರ್ತದೆ. ಬಂದರ್ ವಾರ್ಡ್, ಪೋರ್ಟ್ ವಾರ್ಡ್, ಕಂಟೋನ್ಮೆಂಟ್ ವಾರ್ಡ್, ಅದು ನನ್ನ ವಾರ್ಡ್, ಅದರ ನಂತರ ಮಂಗಲದೇವಿ ವಾರ್ಡ್, ಅದರ ನಂತರ ನಮ್ಮ ಹೊಯ್ಗೆ ಬಜಾರ್ ವಾರ್ಡ್, ಅದೇ ರೀತಿ ಬೋಳಾರ ವಾರ್ಡ್, ಮತ್ತು ಇಲ್ಲಿ ಕೋರ್ಟ್ ವಾರ್ಡ್ 8. ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಉಂಟು. ಅದರೊಂದಿಗೆ ನಮ್ಮ ಸರ್ಕಾರಿ ಶಾಲೆಗಳ ಅದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೆಲಸ ಆಗ್ತಾ ಉಂಟು. ಈಗಾಗಲೇ ನೀವು ನೋಡಿರ್ಬೋದು, ಈಗ ಟವರ್ ಕ್ಲಾಕ್ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಅದರ ಕಾಮಗಾರಿಯು ಈಗ ಮುಗಿಯುವ ಹಂತದಲ್ಲಿ ಬರ್ತಾ ಉಂಟು. ಅದೇ ರೀತಿ ಕೆಲವು ಕಾಂಕ್ರೀಟೀಕರಣ ಕಾಮಗಾರಿ ತುಂಬ ಕಡೆ ಈಗ ಕಾಂಕ್ರೀಟೀಕರಣ ಕಾಮಗಾರಿ ಆಗ್ತಾ ಉಂಟು. ಮತ್ತು ಈಗ ನಮ್ಮ ಕಾರ್ಪೊರೇಷನ್ನ ಕಡೆಯಿಂದ ಈಗಾಗಲೇ ಎಲ್ಲ ಕಾರ್ಪೊರೇಟ್ನವರಿಗೆ ಒಂದು 25 ಲಕ್ಷದ ಅನುದಾನ ಬಿಡುಗಡೆ ಮಾಡಿದೆವು. ಈಗ ನಾವು ಕೊರೋನಾ ಸಂದರ್ಭದಲ್ಲಿ ಯಾವ ಕೆಲಸ ಆಗಲಿಲ್ಲ, ಹಾಗಾಗಿ ಈಗ ಕಾರ್ಪೊರೇಟ್ನವರ ಫಂಡಲ್ಲೂ ಕೆಲಸ ಪ್ರಾರಂಭ ಆಗಿದೆ. ಈಗ ಅದಕ್ಕಿಂತ ಮೊದಲು ಈಗ ನಾವು ಬಂದ ಕೂಡಲೇ ಈ ಸಲ ನೀವು ನೋಡಿರ್ಬೋದು, ಈಗ ಕಳೆದ 2 ವರ್ಷದ ಮೊದಲು ನಮ್ಮ ಮಂಗಳೂರು ನಗರದಲ್ಲಿ ಜೋರಾಗಿ ಮಳೆ ಬಂದು ತುಂಬ ನೆರೆ ಎಲ್ಲ ಬಂದು ತುಂಬ ಇದಾಗಿತ್ತು. ಈ ಬಾರಿ ನಾವು ಬಂದ ಕೂಡಲೇ ಒಂದು ಈ ದೊಡ್ಡ ಚರಂಡಿದು ರಾಜಕಾಲುವೆದೆಲ್ಲ ಹೂಳೆತ್ತುವ ಕಾಮಗಾರಿ ಆಗಲೇ ನಾವು ಪ್ರಾರಂಭ ಮಾಡಿದ್ದೆವು. ಅದರಿಂದಾಗಿ ಈ ಸಲ ಅಷ್ಟು ನೆರೆಯ ಆಗಲಿಲ್ಲ ಈ ಸಲ ಮಳೆಗೆ. ಕಾರ್ಮಿಕರದು ಲಾಕ್ಡೌನ್ ಸಮಯದಲ್ಲಿ ಅವರು ಊರಿಗೆ ಹೋಗಿದ್ದರು, ಅವರು ವಾಪಸ್ ಬಂದಿದ್ದಾರೆ, ಅವರು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ಒಂದು 2-3 ತಿಂಗಳು ಕೆಲವು ಇವರಿಗೆ ಕಾಂಟ್ರಾಕ್ಟ್ನವರಿಗೆ ಇವರದ್ದು ಕಾರ್ಮಿಕರ ಕೊರತೆ ಬಂದಿತ್ತು. ಈಗ ಎಲ್ಲ ಕಾರ್ಮಿಕರು ಸಾಧಾರಣ ಎಲ್ಲರ ಹತ್ರ ಬಂದಿದ್ದಾರೆ, ಊರಿಂದ ಎಲ್ಲ ಬಂದಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಈಗ ಮುಂದೆ ಯಾವೆಲ್ಲ ಯೋಜನೆಗಳು? ಈಗಾಗಲೇ ಮಂಗಳೂರು ನಗರಕ್ಕೆ 24 ಗಂಟೆ ನೀರು ಬರಬೇಕಂತ 24x7 ನೀರಿನ ಇದು ಮಾಡಿದೆ. ಅದಕ್ಕೆ ನಮ್ಮ ಯಡಿಯೂರಪ್ಪರವರು ನಮ್ಮ ಕರ್ನಾಟಕ ಸರ್ಕಾರದಿಂದ 798 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದು ಈಗ ಸರ್ವೆ ಕೆಲಸ ಆಗ್ತಾ ಉಂಟು. ಅದರ ನಡುವೆ ನಮ್ಮ ಎಲ್ಲಿ ನೋಡಿದರೂ ಡ್ರೈನೇಜ್ನ ಇದಾಗ್ತಾ ಉಂಟು. ಎಲ್ಲಿ ದೊಡ್ಡ ದೊಡ್ಡ ಚರಂಡಿಯಲ್ಲಿ ಡ್ರೈನೇಜೇ ಹರಿದು ಹೋಗ್ತದೆ. ಅದಕ್ಕಾಗಿ ADB 2 ಅಲ್ಲಿಯೂ ಈ ಡ್ರೈನೇಜ್ನ ಒಳಚರಂಡಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದಕ್ಕೆ ADB 2 ಅಲ್ಲಿ ಅದನ್ನು ಸೇರಿಸಿದ್ದೇವೆ. ಅದರೊಂದಿಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಈಗ ಕೆಲವು ಕಡೆ ಎಲ್ಲಿ ADB 2 ಬರೆದಿಲ್ಲ ಅಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಅನುದಾನ ಬಿಡುಗಡೆ ಮಾಡಿದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಯಾವ ರೀತಿ ಕ್ರಮ ಕೈಗೊಂಡಿದೆ? ಈಗಾಗಲೇ ನಾನು ಹೇಳಿದಾಗೆ ಈಗ ನಮ್ಮ
ಜನಸಾಮಾನ್ಯರು ಇಲ್ಲಿ ಬರುವಾಗ ಕೆಲವರು ತುಂಬ ತೊಂದರೆ ಆಗ್ತಂತ ಹೇಳ್ತಾರೆ. ಕೆಲವರು ಲಂಚ ಕೇಳ್ತಾರೆ ಅಂತ ಹೇಳ್ತಾರೆ. ಮತ್ತು ಈಗ ಟ್ರೇಡ್ ಲೈಸೆನ್ಸ್ ಇರಲಿ, ಜನನ ಮರಣ ಇರಲಿ, ಯಾವುದೇ ಕೆಲಸಕ್ಕೆ TPO ಸೆಕ್ಷನಲ್ಲಿ ಸೇರಲಿ, ಲೈಸೆನ್ಸಿಗೆ, ಕಂಪ್ರೇಷನ್ಗೆ ಬರುವಾಗ ತುಂಬ ತೊಂದರೆ ಅಂಥ ದೂರುಗಳು ಬಂದೆ. ಅದಕ್ಕಾಗಿ ನಾನು ಈಗ ಬರುವ ವಾರದಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಒಂದು ದೂರು ಪೆಟ್ಟಿಗೆ ಅಂತ ಈಗ ಹಾಕಲಿಕ್ಕುಂಟು. ದೂರು ಪೆಟ್ಟಿಗೆ ಯಾರು ಬಂದರೂ ಅದರಲ್ಲಿ ದೂರು ಹಾಕ್ಬೋದು. ಅವರ ಹೆಸರನ್ನು ನಮ್ಮ ಅಧಿಕಾರಿ ವರ್ಗದವರಾಗಲಿ, ನಮ್ಮ ಕಾರ್ಪೊರೇಟ್ನವರ ವಿಷಯದಲ್ಲಾಗಲಿ, ಯಾರ ವಿಷಯದಲ್ಲಿ ದೂರುಗಳಿದ್ದರೆ ಅದಕ್ಕೆ ದೂರು ಪೆಟ್ಟಿಗೆಗೆ ಹಾಕಿ ಅವರ ಹೆಸರನ್ನು ಗೌಪ್ಯವಾಗಿ ಇಟ್ಟು ನಾನು ಮತ್ತು ಆಯುಕ್ತರು ಮಾತ್ರ ಅದರ ಬೀಗ ತೆಗೆದು ಇದು ಮಾಡ್ತೇವೆ. ಅವರ ಯಾವುದು ದೂರಿದ್ದರೆ 2 ದಿವಸಕ್ಕೊಮ್ಮೆ. ಮಂಗಳೂರು ನಗರದಲ್ಲಿ ಗೋ ಸಾಕಾಟ ಅಕ್ರಮವಾಗಿ ನಡೆಯುತ್ತಿದೆ ಹೇಳುವ ಆರೋಪ ಕೇಳಿ ಬರ್ತಾ ಇದೆ. ಇದನ್ನು ತಡೆಯಲು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತೇವೆ? ನಾನು ಇದರ ಬಗ್ಗೆ ಕಾರ್ಯಾಚರಣೆ ಮಾಡಿದೆ. ನಮ್ಮ ಉರುವ ಮಾರ್ಕೆಟ್ ಮತ್ತು ಉರುವ ಸ್ಟೋರು ಮಟನ್ ಬೀಫ್ ಸ್ಟಾಲಿಗೆ ಇವತ್ತು ಬೆಳಿಗ್ಗೆ ನಾವು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ತೆರಿಗೆ ಹಣಕಾಸು ಸ್ಥಾಯಿ ಅಧ್ಯಕ್ಷರು ಕಿರಣ್ ಮತ್ತು ನಮ್ಮ ಹಿರಿಯ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಸುಧೀರ್ ಶೆಟ್ಟಿ ಮತ್ತು ಅಧಿಕಾರಿ ವರ್ಗದೊಂದಿಗೆ ಇವತ್ತು ಎಲ್ಲ ಕಡೆ ನಾನು ಭೇಟಿ ನೀಡಿದ್ದೇನೆ. ಆಗ ನಮ್ಮ ಉರುವ ಸ್ಟೋರಲ್ಲಿ ಒಂದು ಬೀಫ್ ಇದರಲ್ಲಿ ಇದು ಇರಲಿಲ್ಲ, ಆದರೂ ಅವರ ಸ್ಟೋರೇಜಲ್ಲಿ ಒಂದು 4-5 ದಿವಸದ ಮಾಂಸವನ್ನು ಶೇಖರಿಸಿಟ್ಟಿದ್ದರು. ಹಾಗೆ ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಅದರ ನಂತರ ನಾವು ಕಸಾಯಿಖಾನೆಗೆ ಹೋದೆವು. ಕಸಾಯಿಖಾನೆಯಲ್ಲಿ ಎಲ್ಲ ಪರಿಶೀಲನೆ ಮಾಡುವಾಗ ಅಲ್ಲಿ ಯಾವುದೇ ಗೋಗಳು ಇವತ್ತು ಇರಲಿಲ್ಲ. ಮತ್ತು ಬೀಫ್ ಸ್ಟಾಲಲ್ಲಿ ಸಹ ಇವತ್ತು ಬೀಫ್ ಕೇಳಿದರೆ ಅಲ್ಲಿ ಇದು ಯಾವುದು ಜಾನುವಾರು ಇಲ್ಲ ಅಂತ ಹೇಳಿದರು. ಮತ್ತು ನಾನು ಅಧಿಕಾರಿ ವರ್ಗದವರಿಗೆ ಹೇಳಿದ್ದೇನೆ, ಈಗಾಗಲೇ ಈ ಕಸಾಯಿಖಾನೆಯ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ನೀವು ಹೇಳಿದಾಗೆ ಅಕ್ರಮ ಜಾನುವಾರು ಸಾಗಾಟ ಆಗ್ತಾ ಉಂಟು. ಅದಕ್ಕಾಗಿ ಈಗಾಗಲೇ ನಾನು ನಮ್ಮ ಇಂಜಿನಿಯರ್ ಸೆಕ್ಷನಲ್ಲಿ ಹೇಳಿ ಕಸಾಯಿಖಾನೆಗೆ ಒಂದು 6-7 CC ಕ್ಯಾಮರಾ ಅಳವಡಿಸುವ ಕೆಲಸ ಈಗ ಒಂದು 2-3 ದಿವಸದೊಳಗೆ ಆಗ್ತದೆ. ಬಿಜೆಪಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಮುಲ್ಕಿಗೆ ಸುಂದರ್ ಅವರನ್ನು ಹೆಸರು ಇಡಲಾಗಿದೆ. ಈಗ ಲೇಡಿ ಹಿಲ್ ಸರ್ಕಲ್ಗೆ ಬ್ರಹ್ಮಶ್ರೀ ನಾರಾಯಣ ಗುರು ಹೆಸರು ಇಡಬೇಕು ಹೇಳುವ ಒತ್ತಾಯ ಕೇಳಿ ಬರ್ತಾ ಇದೆ. ಇದಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಳುವುದು? ಈಗ ನೀವು ಹೇಳಿದಾಗೆ ಅದು ಲೇಡಿ ಹಿಲ್ ವೃತ್ತ ಅಂತ ಎಲ್ಲಿಯೂ ಇಲ್ಲ. ಅಲ್ಲಿ ಲೇಡಿ ಹಿಲ್ ಶಾಲೆ ಹತ್ತಿರ ಇದ್ದರಿಂದ ಅದನ್ನು ಲೇಡಿ ಹಿಲ್ ಸರ್ಕಲ್ ಅಂತ ಹೇಳ್ತಾರೆ. ಅದೇ ರೀತಿ ನನಗೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದವರು ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಮತ್ತು ಹಲವು ಸಂಘಟನೆಗಳು ನನಗೆ ಮನವಿ ಮಾಡಿದೆ ಆ ಸರ್ಕಲನ್ನು ಇದು ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಅಂತ ಇಡಬೇಕಂತ. ಈಗಾಗಲೇ ನಾವು ಕೌನ್ಸಿಲಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಅದೀಗ ಬರುವ ಮೀಟಿಂಗಿಗೆ ನಮ್ಮ ಕಮಿಟಿಗೆ ಹೋಗ್ತದೆ. ಅಲ್ಲಿಂದ ಅದು ಬಂದ ಕೂಡಲೇ ಅದಕ್ಕೆ ನಾವು ಕ್ರಮ ತೆಗೆದುಕೊಳ್ತೇವೆ. ಕೊರೋನಾ ಪ್ರಕರಣಗಳು ದಿನದಿಂದ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಜನರಿಗೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು? ಈಗಾಗಲೇ ನಾವು ಮಾಸ್ಕ್ ಕಡ್ಡಾಯ ಅಂತ ಇದು ಮಾಡಿದ್ದೆವು. ಈಗ ಜನರಿಗೆ ಇನ್ನೂ ತಿಳುವಳಿಕೆ ಬರೋದಿಲ್ಲ. ಈಗಾಗಲೇ ನಾನು ನಮ್ಮ ಆರೋಗ್ಯ ಅಧಿಕಾರಿ ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು, ನಮ್ಮ ಆರೋಗ್ಯ ಸಿಬ್ಬಂದಿಯವರು ಹೇಳಿದ್ದೇನೆ, ಎಲ್ಲ ಅಂಗಡಿಗಳಿಗೆ ತೆರಳಿ ಅಂಗಡಿಯವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಮತ್ತು ಎಲ್ಲಿಯಾದರೂ ಬೇರೆಯವರು ಅಂಗಡಿಗೆ ಏನಾದರೂ ತೆಗಿಲಿಕ್ಕೆ ಬಂದರೆ ಅವರಲ್ಲಿ ಹಾಕದಿದ್ದರೂ ಸಹ ಅಂಗಡಿಯ ಟ್ರೇಡ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವ ಅಂಥ ವ್ಯವಸ್ಥೆ ಮಾಡಬೇಕು. ಅದರಿಂದ ಜನರಿಗೆ ಜಾಸ್ತಿ ಜಾಗೃತಿ ಮೂಡ್ತದೆ ಅಂತ ಇದೆ. ಈಗ ಸರ್ಕಾರ ಒಮ್ಮೆ ಹೇಳಿತು, ಹೆಲ್ಮೆಟ್ ಹಾಕದೆ ಬರುವವರಿಗೆ ಇದು ಪೆಟ್ರೋಲ್ ಕೊಡಬೇಡಿ ಅಂತ. ಅದೇ ರೀತಿ ಇದು ಮಾಸ್ಕ್ ಹಾಕದೆ ಬರದವರಿಗೆ ನೀವು ಏನು ಇದು ಕೊಡಬೇಡಿ ಅಂತ ಅಂಗಡಿಯವರಿಗೆ ಒಂದು ತಾಕೀತು ಮಾಡಿದರೆ ಎಲ್ಲ ಸರಿ ಆಗ್ತದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.